ಕಳೆದ 2 ದಶಕಗಳಿಂದ ಪ್ರತಿ ವರ್ಷ ಕ್ರಿಸ್ಮಸ್ ಹಬ್ಬದ ಸಂದರ್ಭಗಳಲ್ಲಿ ಜಿಲ್ಲೆಯಾದ್ಯಂತ ಕ್ರಿಸ್ಮಸ್ ಹಬ್ಬ ಮತ್ತು ನಮ್ಮ ದೇಶದ ಭಾವೈಕ್ಯತೆಯನ್ನು ಸಾರುತ್ತಾ ಸಾಗುತ್ತಿರುವ ಕೊಕ್ಕಡದ ಸಾಂತಾಕ್ಲಾಸ್ ಯಾತ್ರೆಯ ಖ್ಯಾತಿಯ ಕೊಕ್ಕಡ ವಿನ್ಸೆಂಟ್ ಮಿನೇಜಿಸ್ ಅವರ 20ನೇ ವರ್ಷದ ಸಾಂತಾಕ್ಲಾಸ್ ಯಾತ್ರೆ ಕೊಕ್ಕಡದ ಆಟೋ ರಿಕ್ಷಾ ನಿಲ್ದಾಣದಿಂದ ಆರಂಭಗೊಂಡಿತು. ಪ್ರಧಾನಿ ಮೋದಿಯವರ ಸ್ವಚ್ಛ ಭಾರತದ ಪರಿಕಲ್ಪನೆಯನ್ನ ತನ್ನ ಸಾಂತಾಕ್ಲಾಸ್ ಯಾತ್ರೆಯ ಜೊತೆಗೆ ಸಮೀಕರಿಸಿ ಪರಿಸರ ರಕ್ಷಣೆ ಮಾಡಲು ಪ್ರೇರೇಪಿಸುವ ಗಿಡಮರ ಬೆಳೆಸಿ ಪರಿಸರವನ್ನು ಉಳಿಸಿ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸಿ ಸ್ವಚ್ಛ ಭಾರತ ನಿರ್ಮಿಸಿ ಜಾಗತಿಕ ತಾಪಮಾನ ಎಚ್ಚರ ವಹಿಸೋಣ ಮುಂತಾದ ಸ್ಲೋಗನ್ಗಳನ್ನು ಪೋಸ್ಟರ್ ಮೂಲಕ ವಾಹನದಲ್ಲಿರಿಸಿ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಸಂದೇಶದ ಜೊತೆಗೆ ಪರಿಸರದ ಕಾಳಜಿಯನ್ನು ವಿಶೇಷವಾಗಿ ವ್ಯಕ್ತಪಡಿಸಿರುವ ಕೊಕ್ಕಡದ ಸಾಂತಾಕ್ಲಾಸ್ ವಿನ್ಸೆಂಟ್ ಮಿನೇಜಸ್ ಅವರಿಗೆ ಕೊಕ್ಕಡ ಆಟೋ ಸ್ಟ್ಯಾಂಡ್ನಲ್ಲಿ ಊರವರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸಿ ಕಳುಹಿಸಿಕೊಡಲಾಯಿತು. ನನ್ನ ದ್ವಿಚಕ್ರ ವಾಹನದಲ್ಲಿ ಒಂದು ಬೋರ್ಡನ್ನು ಹಾಕಿ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ ಸ್ವಚ್ಛ ಭಾರತ ನಿರ್ಮಿಸಿ ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಕಷ್ಟ ಆಗಬಹುದು. ಆದರೂ ಕೂಡ ನಾವು ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಅದು ಕಷ್ಟದ ಕೆಲಸ ಅಲ್ಲ. ಈ ಒಂದು ಸಂದೇಶವನ್ನು ನಾನು ನೀಡುತ್ತಾ ಜನರಿಗೆ ನಾನು ಕರೆ ಕೊಡುತ್ತಾ ನನ್ನ ಈ ಒಂದು ಸಾಂತಾಕ್ಲಾಸ್ ಯಾತ್ರೆಯನ್ನು ನಾನು ಮಾಡುತ್ತಿದ್ದೇನೆ.